ಸುಬ್ಬುಪಾಣ ಕುಕ್ಕಿಹಳ್ಳಿ ಹೇರೂರು ಬಂಡ ಊರು ತಪ್ಪದಲ್ಲಿ ಹೇರೂರು ಬಣ್ಣದೆ ಕನ್ನಡ ಬೇರೂರು ಬಂತು ದುಮ್ಮದ ಕಾಲೂರು ದೇವರು ಬೇರು ತೆಂಜಿನ ಊರಿಗೆ ಹೊಲ್ಲು ಅದು ಬೇರೂರು ಬಣ್ಣದು ಹೋಗುದು ಎರಡನೇ ವಿಷಯದ ಗಂಧಾರದ ದೈವ ಬಂಡಿನ ಊರ್ದ ಎತ್ತವು ನವದೇಶ್ವರಿನ ದೈವ ಎತ್ತವು ಒಂಜಿ ಕಾಲೋಡು ನಾನೇ ಪುರಾತನದ ಕಾಲೂರಿ ಬಂಗಾಳಿ ಮಂತ್ರಾಜಿ ಊರ್ ಜತ್ತಿ ಊರ್ ಜತ್ತದ ಬತ್ತದ ಓಲು ಸಿಗಲ್ಲ ಕುಲ್ಲೆಗೆ ಸಾನ ಸಿಗಿ ಅವು ಭಾರಿ ಮಲ್ಲ ಮಾಡಿ ಕಾಡದ ಆ ಕಾಡು ಬತ್ತದ ವಾಸ ಹೊಂದಿದ್ದೆ ಸಾಧಾರಣ 3 ವರ್ಷ ವಾಸ ನಗಬೇಕಾಗಿ ಸಾಧಾರಣ ಹೋಗಿನ ಪ್ರಾಯ ಲಾಸ್ಟ್ಗೆ ದಾದ ಮಲ್ತೇವೆ ಬಣ್ಣ ನಾನು ಸೈಪಿನ ಕಾಲ ಬರ್ತೇನೆ ಅದನ್ನು ಅಲ್ಪ ಮತ್ತೆ ಬಂಜಿಗೆ ಮತ್ತೆ ಕೊಡೊಂದಿತ್ತೀರಿ ಓದಿ ಹೇಳಿದ್ರಿ ಅವೇ ನೀವು ಓದೊಂದು ಅವೇ ನೀವು ಆರಾಧನೆ ಮಲ್ತೊಂದಿತ್ತಿ ಓದಿ ಗಂಧರ್ವ ఆయన శక్తి మంత్రులకు శక్తి అవి లాస్ట్కి ఏం అనపడుతుందంటే లాస్ట్కి పోయి ఆ ముందు ఆయన పుస్తకాలు ఒరిదే మంత్ರದ పుస్తಕ ಗಂಧರ್ವನ ಪುಸ್ತಕ ಗಂಧರ್ವ ಮಂತ್ರದ ಪುಸ್ತಕ ಅವು ಮಂತ್ರ ಒರಿದು ಆ ಪುಸ್ತಕ ಒರಿದು ಆಯ್ವಾಗ ಪುಸ್ತಕ ಪುರಾಲು ಕಾಯಾನೆ ಅವು ಕಾಯಾಲು ಪುಸ್ತಕ ಒರಿಯುತ್ತ ಪೂರಂತಾದ ಅದು ಸಾಧಾರಣ ಅಲ್ಪ ಜನಕ್ಕೂ ಮತ್ತು ತಾಗಿರು ತಿರುಗಿನಾಗ ತುಂಬ ಮತ್ತೆ ಇಲ್ಲಿ ಕಮ್ಮಿ ಇಲ್ಲು ಅಂಗಡಿ ಮತ್ತೆ ಅಲ್ಲಿದೆ ಅಲ್ಲಿರುವುದು ಅಲ್ಲಿ ತುಂಬ ಈ ಬೇಜಾಕಿರೋ ತಪ್ಪು ಐತಿ ಅದ ತುಂಬ ಬೇಜಾಕಿರೋ ತಪ್ಪು ಮಾತು ಹೋಗಿಪ್ಪನಾಗ ಬತ್ತದ ಬರ್ಬ ಬತ್ತು ಉಂದುನಿಗೆ ನಿರಕ್ಕ ಸಲಕ ಅಲ್ಲೇ ಪುಡಿ ಇರವಲ್ಲ ಅವು ಪೋರ್ತು ತಲೆ ಇರವತ್ತು ಬಂದ್ಬಿಟ್ಟಿಲ್ಲ ಈಗ ಮತ್ತೆ ಪೋರ್ತು ಲಾಸ್ಟ್ ಎಂಜಿನ ಮತ್ತೆ ಆದ ಎಂಜಿನ್ಲ ಗೊತ್ತದಂತೆ ಕಾಲದ ತೀರ್ಮಾನ ಬಂದಾಗ ಕೆಲ ಜನ ಸಾಹಿತ್ಯ ಎಷ್ಟೋ ಜನ ಸಾಹಿತ್ಯನೇ ಹೇಳಿ ಬೊಕ್ಕ ಆ ಜಾಗಡು ಗಂಧರ್ವನೇ ಒರಿಯಾಗಿ ತಾಗಿನ ಸ್ಪಷ್ಟವಾದ ಸಿಕ್ಕಿತು ನನಗೆ ನನ್ನ ಕೂಡಲೇ ನಿಗುಲು ಈ ಜಾಗಡು ಪ್ರಶ್ನೆ ಇದು ಯಾನು ಏನು ತೂದಿ ಅನ್ನೋ ನಂಬಿಯಲ್ಲ ನಿಗೆಲ್ಲ ಗ್ರಾಮಗಳು ನಿಗೆಲ್ಲ ಉಳ್ತಾಯ ಅವತ್ತರೇ ಪೂರ ಜನ ಬಾಯಿಗೆ ನಿಗುಲು ಮನದ ಗಂಧರ್ವ ಬಂಡಿಗೆ ಅದ ಮುಟ್ಲ ಪ್ರಶ್ನೆ ಇದು ಮುಟ್ಲ ಗಂಧರ್ವ ಅಂತ ಗೊತ್ತು ಅಗುಲು ಎಂಜಿನ ಒಂದು ಸವಾರಿ ಬತ್ತು ಸೇರ್ತದೆ ಬಂದಿನ ಉದ್ದೇಶವಾದ ಜನಗಳು ಆ ತೀರ್ಮಾನ ಪೋಡ್ದು ಬಸಂದಿತ್ತಿರಲ್ಲ ರಡ್ನೈದಾದ ಅನ್ಬಂಡ ಈಗ ಅಷ್ಟಮಂಗಲ ಪ್ರಶ್ನೆ ದಿನಾಗ ಈ ಜಾಗ ಇಂಜಿನ ಎಕ್ತಿತ್ತು ಆ ವ್ಯಕ್ತಿ ಈ ಮಂತ್ರವನ್ನು ಉಪಯೋಗ ಮಾಡ್ತೋತನು ಆ ಶಕ್ತಿ ಆ ಜನನ ಒಳ್ತ ಅಲ ಮಾಡ್ತೊಂದಿತ್ತು ಆ ಜನಕ್ಕೆ ವಯಸ್ಸಾದ ಪ್ರಕಾರ ಪ್ರಾಯೋಗ ಮನಸ್ಸು ಎಂದಿರಾವು ಹಾಗೆ ಅದಮದಪ್ಪ ಅದು ನೆನಪಾಯಿನ ಕೊಟ್ಟು ಈ ಜಾಗಡೆ ಕೊಡೋದು ಈ ಜಾಗಡೆ ಪ್ರಾಣ ಕೊಡ್ತೀನಿ ಜಾಗಕ್ಕೆ ದೈವ ಮೂಲೆ ಒರಿಯುತ್ತಿಲ್ಲ ಪುಸ್ತಕ ಮೂಲ ಒರಿಯಬಹುದು ದೈವ ಮೂಲೆ ಒರಿಯುತ್ತೀನಿ ಆ ದೈವಗಳು ಗ್ರಾಮದವರು ನಂಬುವುದು ಅನ್ನೋದು ಗ್ರಾಮದ ಗಲಿಗೆ ಪ್ರಶ್ನೆ ಅಷ್ಟಮಂಗಲ ಪ್ರಶ್ನೆ ಉಂಟು ಬೊಕ್ಕ ಮತ ಪೂರ ಜನ ಬಂಗದ ಮತ ಅಲ್ಲ ಒಂದಂತೆ ಮತ್ತೆ ಪಾಲು ಮತ್ತೆ ಗ್ರಾಮಗಳು ಮತ ಬಾಡದು ಮತ್ತೆ ಮತ ಪಾಲು ಬಾಡ್ದು ಐಕೊಂದು ಗಿನ್ನಿ ಮಟ್ಟದ ಜಾಗ ತೂದು ಅವೇ ಜಾಗಡೆ ಅವಡದು ನಾಡಿಗೆ ಪುಸ್ತಕ ದಾತಿನ ಜಾಗಡೆ ಅವೇ ಜಾಗಡೆ ಗುಡಿ ಕಟ್ಟಿ ಮಕ್ಕ ಕಿನ್ನಿ ಅಂಜು ಬೈತ ಮಾಡುದು ಮತ್ತೆ ಬೈತ ಮಾಡುತ್ತೆ ಬೈತ ಮಾಡುವಂಥದ್ದು ಗಂಧಾರ್ವ ದೇವರು ನಂಬುದು ಬೊಕ್ಕ ಈಗ ನೇಮ ಕೊರಕೈಕು ಕಿನ್ನಿ ಮಟ್ಟ ಗಂಧಾದ ಮತ ಕ್ರಮಕ್ಕೆ ಏನಾಗ ಎನ್ನ ಗುರುಕುಲನ ಅಮ್ಮೆದಾಗ ಐತ ಕ್ರಮ ಗೊತ್ತಿತ್ತು ಬೊಕ್ಕೆನ ಗುರುಕುಲು ಅಂದ್ರೆ ಎನ್ನ ಗುರುಕುಲನ ಮಂಜು ಅಮ್ಮೆರೆಗೆ ಪುಟ್ಟ ಬಾಣೆಯರು ಮಾಡಿದವು ಅಗೆಲೆಗೆ ಐತ ಕ್ರಮ ಗೊತ್ತಿತ್ತು ಎಂದರ ಕಾಲ ಇಂಚ ಬೊಕ್ಕೆ ಅಗೆಲಿನಲ್ಲಿ ಎತ್ತದು ಅಗೆಲ ಕ್ರಮಕ್ಕೆ ಎಂದು ಎಂದರ ಕಾಲ ಎನಿಸುವ ಅವು ಪ್ರಶ್ನೆ ತೋರಿಸ್ಬೋದು ನೀವು 4 ದೈವಗಳು ಉಳ್ಳ 4 ದೈವಗಳನ್ನು ನಮ್ಮ ದೈವಗಳು ಅಂತ ತೋರಿಸ್ಬೋದು ನೀವು ಪ್ರಧಾನ ದೈವ ಗಂಧಾರ ಯಕ್ಷಿ ಆಯ್ತು ಒಟ್ಟು ಗಂಧಾರವೇ ಬೊಕ್ಕ ಗುಳಿಗೆ ಚೌಂಡಿ ಈ ತುಂಡು 4 ಪ್ರಶ್ನೆ ಬರ್ತದೆ ನಮ್ಮದೇ ನಮ್ಮದು ಬಗ್ಗದ ಬಂದ 2 ವರ್ಷಗಳ ಕಾಲಾದಿ ಕೋಲ ಬಳದ ಒಂದಿತ್ತು ಬೊಕ್ಕ ವರ್ಷದ 4-5 ಫರಕದ ಕೋಲ ಹೋಗ್ತದೆ ಶಾಬುಜಿ ನಿಮ್ಗೆ 4-5 ಫರಕದ ಕೋಲ ಹೋಗಿತ್ತು ಅದಕ್ಕೆ ಗಂಧದ ಕೋಲ ಬಂದ ಬಾಬಾ ದೇಶದ ಅದು ತುಳಿಯಲು ಬರೋದಿತ್ತೆ ಎಂಚ ಬಂದ ಯಾನ್ ಕೋಲ ಕಟ್ಟಿನಾಗ ಎಂಚ ಬರೋದಿತ್ತೆ ಬಂದ ಗಂಧದ ಕೋಲ ಎಂಚಿನ ತೂಗೋಡು ಏರಿಗೆ ಗೋಡು ಎಂಚಿನ ಸುಪ್ಪುಗೆ ಅವಾಗ ತೂಗೋಡು ಅವು ಎಂಚಂದು ತೂಕ ಆಯ್ತಾ ಕ್ರಮ ಬಾಗಿಲು ಮೂರಗಳಿಲ್ಲ ಅವಳೆ ಅವು ಎಂತ ತೂಕ ಮಾಡೋದು ಮತ್ತೆ ಜನ ಬೊಕ್ಕ ತಾಯಿ ಬಂದ ಗಂಧದ ಗುಡಿ ಗಂಧದ ಸ್ಥಾನ ಭಾರಿ ಜನ ಆಡೋದು ಜನ ಆಡುವಾಗ ಜನಕ್ಕೂ ಅನುಕೂಲ ಇದು ಜನಕ್ಕೂ ಅನುಕೂಲ ಮುಂದೆ ಫರಕೆ ಬರೋದು ಮಾಡ್ತಾರೆ ಬೊಕ್ಕ ಕೂಡ ಮಾಡು ಅವು ಒಂದು ಪಾಗವರೆಗೆ ಬೊರಲ್ಲ ಅವು ಬರೋದು ಅಂತ ದೈವದ ಕಾರಣಕ್ಕಲ್ಲಪ್ಪ ಪಣ್ಲೆಕ್ಕ ಅವ ಬರೋದು ಮಾಡು ಅಂಚಾದಿ ಪುನಃ ಗಂಧರ್ವನ ಚರಿತ್ರದ ಬಣ್ಣ ಗಂಧರ್ವ ಕೋಲದಾನಿ ಗಂಧರ್ವ ಕೋಲ ಘಟನೆ
ಅಲ್ಲಿ ಐಕೊಂಚ ಸ್ಥಳನೇ ಮಲ್ ದೀಪಿರವರು ನೀರು ಹೋದಾಯ್ತಲ್ಲ ಬುಲ್ಲುದು ಆಯ ಬಣ್ಣ ಮಲ್ದೊಮ್ಮೆ ಬಣ್ಣದ ಐಕೆ ರಾಕ್ಷಸ ಬಣ್ಣ ಗಂಧರ್ವ ಬಣ್ಣ ರಾಕ್ಷಸನ ಬಣ್ಣದೊಳಗನೆ ಬಣ್ಣ ಮಲ್ತೊಂದು ಸಿರಿಸುತ್ತೆರೆ ಜೇಗಿ ಪಟ್ಟ ನೆರೆದಿದ್ದು ತುಸುದು ಪಕ್ಕ ಬರತಾರೆ ಕಟ್ಟುನೊಂದು ಬರೋ ಪದ್ಧತಿ ಅಲ್ಲಿ ಬುಲಿ ಸಾಯ್ತಿದ್ದು ಅಲ್ಲಿ ಬರೋ ಕಾಟುದು ಪಕ್ಕ ವಾದ್ಯದ ಸಾಲು ತೂಟೆ ಬರ್ತದು ಉಂಟುದು ಪಕ್ಕ ಅಲ್ಪ ವಾದ್ಯ ಇಲ್ಲಗನೆ ಅಲ್ಪ ತಟ್ಟಿ ಕಟ್ಟದೆ ಬಂದು ಅಲ್ದಿದ್ದಾರೆ ಅದನ್ನು ತಟ್ಟಿನ ಉಳಿಯತ್ತು ಇದೆ ಬರು ಇದೇ ಬಂದಾಗ ಒಂದು ರಾಕ್ಷಸ ಬತ್ತಿಲಗನೆ ಬರ್ತೀನಿ ಬತ್ತಿನಿ ದುಂಪ ಬತ್ತಿನಿ ಮತ್ತೊಂದು ಅಲ್ಲಿಗೆ ಬೂರೋಳು ಮರಂಗಿನ ಮೂರು ಸರ್ತಿ ಲಗದು ಅರಬಾಯಿ ಹೋಗಿನ ಕ್ರಮಾಂಡ ಬೊಂಬೆ ಬಾಣ ಅದೇನು ಮಾಡ್ತದ್ದು ಮೂರು ಸರ್ತಿ ವರ ಈ ಲೈನ್ಗೆ ವರ ಬಿರ ಲೈನ್ಗೆ ವರ ಮುಡಾಯಿ ಲೈನ್ಗೆ ವರ ಬಟ್ಟೆ ಲೈನ್ಗೆ ಇದು ಮಲ್ತದ್ದು ಬಡಕಲಾಗದು ಕುಳು ಬಡಕಲಾಗದು ಕುಳಿಗೆ ಗಗ್ಗರ ಹೊತ್ತು ಗಗ್ಗರ ಬರ್ತದ ಬಡಕ ಮತ್ತಾರಿದ್ದಾರೆ ಇವು ಮತ್ತಾರಿರ್ತದ ಅಲ್ಲಿ ಕುದುಂದ ಗಗ್ಗರ ಇದ್ದೀನಿ ಮುಸೊಂದಾದ್ದು ಕುದಂತ ಗಗ್ಗರದಿದ್ದೀನಿ ಪಕ್ಕ ಎದುರು ಸಾಲ ಎದುರು ಗಗ್ಗರದ ಪಕ್ಕ ಒಂದು ಮೂರು ಸುತ್ತು ಬಲಿ ಮಾಡುದು ಮೂರು ಸುತ್ತು ಬಲಿ ಬರ್ತೀನಿ ಪಕ್ಕ ಗಗ್ಗರದ ಗಗ್ಗರದ ಕ್ರಮ ಮಾಡೋದು ಪದ್ಧತಿಗೆ ಉಂಡವು ಅವನ ಮತ್ತೆ ಗ್ರಾಮದ ಎದುರ್ಬೋದು ಗಗ್ಗರದ ಜೊಂಬರ್ಪಿನ ಕ್ರಮ ಮಾಡ್ಬೋದು ಗ್ರಾಮಲ್ಲೇ ಪೋ ಅಡಿಗೆ ಬೋದು ಪಕ್ಕ ಸಂಘದ ಎತ್ತಿನ ಕಾಲ ಗಗ್ಗರ ಕಟ್ಟಿದ್ರು ಗಗ್ಗರ ಕಟ್ಟಿದಾಗಿರೋ ಲಕ್ಕ ಈಗಲೇ ಅಬತ್ತಾರೆ ಎಂಚೆ ಮಾಡೋದು ಲಕ್ಕದ ಮೂಜಿ ಸುತ್ತು ಬರು ಮೂಜಿ ಸುತ್ತುವಾದ ಮತ್ತೊಂದಲ್ಲಿ ಬಂದಾಗ ಈ ಪಾತ್ರಗಳು ಈಗ ಎರಡು ಧಾರಾಯಿ ಕೊಡ್ತೀನಿ ಕೈ ಎರಡು ಧಾರಾಯಿ ಕೊಡ್ತೀನಿ ಕ್ರಮ ಅವೇನು ಗುದ್ದೊಂಡು ನಿಜ ಹೆಂಗರು ಹೊರಗಟ್ಟವು ಅವು ಗುದ್ದ ಧಾರಾಯಿ ತರಿಡು ಧಾರಾಯಿ ತರತಾಗಿದ್ದು ಜೀತಿಗೆ ತಂದು ಜೀತಿಗೆ ಕ್ರಮ ಎಂಚೋಡು ಏತು ಬಲಿ ಉಂಟು ಏ ಸುತ್ತು ಬರುಡು ಮತ್ತೆ ಕ್ರಮ ಉಂಡು ಗಡುಗು ಬೊಂಡವಾರವನು ಪಕ್ಕ ಗ್ರಾಮ ತೂಬಿ ಜಾಗರು ಮತ್ತು ಗುಲ್ಲು ಇರುತ್ತೆ ಹಾಗೆ ಮತ್ತೆ ಜೀತಿಗೆ ಮತ್ತೆ ಹೊಸೋಬಿನ ಕ್ರಮ ಉಂಟು ಪಕ್ಕ ಗುಲ್ಲು ಹಾಗೆಲ್ಲ ಜೀಟಿಗೆ ದೇವನ ಕ್ರಮ ಉಂಟು ಪದ್ಧತಿಯವು ದುಂಬಡಿಂದ ಎತ್ತಿನ ಹೊಸ ತತ್ವ ಆ ಕ್ರಮ ಆತ ಬರ್ತೀನಿ ಲಾಸ್ಟ್ಗೆ ಜೀತಿಗೆ ಕೊಡ್ತೀನಿ ಜೀತಿಗೆ ಕೊಟ್ಟು ನಲ್ಕೆ ಅವು ನಲ್ಕೆ ಆದಾಯಗಳೇ ಪಾರ್ಥನಾದಾಯಗಳೇ ದರ್ಶನ ಶುರು ಆಗುದು ಹೋಮದ ಹೆಚ್ಚಿದ ದರ್ಶನ ಪಾತ್ರಿ ಹೋಮದ ಇದೆ ತೆಲ್ಲನ ಮಾಡುದು ತೆಲ್ಲನಿಗೆ ಜಪಾನು ದರ್ಶನ ವಸೂಲು ಮತ್ತೆ ದರ್ಶನ ಮತ್ತೆ ಹೇಳಿಕೆ ಒಂದು ಪೂರ ಆಗ್ಬಿಡು ಹೇಳಿಕೆ ಆದಾಯಗಳೇ ಲಾಸ್ಟ್ಗೆ ಆ ದರ್ಶನ ಹೆಚ್ಚಿದ ಹೇಳಿಕೆ ಆಗ್ಬಿಡು ನನ್ನ ಇನ್ನುವಂತೆ ಆವೇರಿದ ನಾನು ಈಗ ಬಿಡುದು ಈಗ ಬಿಟ್ಟು ಬರ್ಬೇ ನಾನು ಹೆಚ್ಚಿದ ಮತ್ತೆ ಬಾಲಘಟನೆ ಆಯ್ತು ಅನ್ಕೋದು ಬಾಲಘಟನೆ ಅನ್ನೋ ತೀರ್ಮಾನ ಮತ್ತೆ ಬಾಲಘಟನೆ ತೀರ್ಮಾನ ಆಗ್ಬೇಕು ಪಕ್ಕದ ಕ್ರಮ ಇದು ದೈವ ಕ್ರಮ ಬಾರ್ ನ್ಯಾಪಿನ ಗಡುಗು ಹೋಗಿನ ಉಂಟು ಬಾರ್ ನ್ಯಾಪಿನ ಮತ್ತೆ ಬಾಲವರ್ಣಗಳ ರಾಶಿದ ಪ್ರಸಾದ ಕೊಡ್ತೀನಿ ಹಿರಿಯರು ಇದಾಗಿದೆ ಬಂಡರವರಾಗಿ ಹೋಗಿ ಇದು ಗಂಧದ ಕ್ರಮ ಹೆಚ್ಚು